ಮೇಲೆ ಕೈ ಇಕ್ಕಿ ಲೂಟಿ ಮಾಡಿದ ದುಡ್ಡು ಅಲ್ಲ ಇದು. ಒಂದೊಂದು ಹನಿಗೂ ಒಂದೊಂದು ರಕ್ತದ ನಮ್ಮ ಬೆವರಿದೆ. ಇದಕ್ಕೆ ನ್ಯಾಯ ಕೊಡು. ನೋಡಿ ಮನೆಯನ್ನು ಹೇಗೆ ಧ್ವಂಸ ಮಾಡಿದ್ದಾರೆ. ಇವತ್ತು ಇದಕ್ಕೆ ಸರ್ಕಾರಕ್ಕೆ ನ್ಯಾಯ ಇಲ್ವಾ? ಕೇಳಿದ್ರೆ ನೀವು ಊರು ಬಿಟ್ಟು ಬಂದವರು ಇಲ್ಲಿಗೆ ಯಾಕೆ ಬಂದ್ರ ಅಂತ ಕೇಳಿದ ಒಬ್ಬ ವ್ಯಕ್ತಿ. ಅದೇ ತಹಸೀಲ್ದಾರ್, ನೀವು ಚಿತ್ರದುರ್ಗ ಬಿಟ್ಟದ್ದು ಯಾಕೆ? ಇಲ್ಲಿ ಯಾರು ಮನೆ ಕಟ್ಲಿಕ್ಕೆ ಹೇಳಿದ್ದು? ಹಾಗಾದ್ರೆ ಅವರಿಗೆ ಟ್ರಾನ್ಸ್ಫರ್ ಆಗೋದಿಲ್ವಾ ಹೇಳಿ? ನಾವ್ಯಾರು? ನಾವ್ ಈ ದೇಶದ ಪ್ರಜೆಗೆ ಒಂದು ನ್ಯಾಯ ಬೇಕಾದ್ರೆ ಇಡೀ ದೇಶಕ್ಕೆ ಇವತ್ತು ನನಗಾಗಿರ್ಬೋದು, ನಾಳೆ ನಿಮಗೂ ಆಗುತ್ತೆ. ನೋಡಿ, ನಮಗೆ ಅನ್ಯಾಯ ಆಗಿದೆ ಅಂದ್ರೆ ನಿಮಗೂ ಹಾಗೆ ಆಗುತ್ತೆ. ಎಚ್ಚರಿಕೆಯಿಂದ ಜೀವನ ಮಾಡ್ಬೇಕು. ಯಾರೇ ಆಗ್ಲಿ, ನಿಯತ್ತಿಗೆ ಜಾಗ ಇಲ್ಲ ರೀ. ಇಲ್ಲೆಲ್ಲ ಲಂಚಕ್ಕೆ ಜಾಗ ಇರೋದು. ಯಾರ್ಯಾರು ಲಂಚ ತಗೊಂತಾರ ಅವ್ರು ಸರ್ವ ಈ ಮಣ್ಣು ಮುಟ್ಟಿ, ದೇವ್ರ ಭೂತಾಯಿ ಮುಟ್ಟಿ ಹೇಳ್ತೀನಿ, ಎಲ್ಲ ಹಾಳಾಗಿ ಹೋಗ್ತಾರೆ. ಕಣ್ಣೀರ ಸಾಕ್ಷಿ. ಇವತ್ತು ಈ ಮನೆ ಆಗಿಲ್ಲ, ಇಲ್ಲಿ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಧರಣಿ ಆಗುತ್ತೆ. ಈ ಕಡೆಯಿಂದ ನಾನು ಬಿಡ್ಲಿಕ್ಕಿಲ್ಲ, ರೋಡು ಬ್ಲಾಕ್ ಮಾಡ್ತೇನೆ. ಇದು ಸತ್ಯ ಅಣ್ಣಪ್ಪ ನಾಳೆಗ್ಲ ಸತ್ಯ. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಸೌಜನ್ಯ ಹೆಣ್ಣಿಗೂ ಅನ್ಯಾಯ ಆಗಿದೆ. ಅದೇ ತರ ನಮಗೂ ರೇಣುಕನ ಇವತ್ತು ಅನ್ಯಾಯ ಆಗಿದೆ. ನಾನು ಬಿಡ್ಲಿಕ್ಕಿಲ್ಲ, ನನ್ನಿಂದ ಯಾರು ಇಲ್ಲ, ದುಡ್ಡಿಲ್ಲ, ಆದ್ರೆ ಜನ ಇದ್ದಾರೆ, ನಮ್ಮ ಜಯಣ್ಣ ಇದ್ದಾರೆ. ಸಾಕು, ದೇವ್ರು ಎಲ್ಲಾನು ಒಂದ್ ಕಡೆ ಬರ್ಲೇಬೇಕು. ಆದ್ರೆ ಇವತ್ತು ಹೇಳೋದು ಒಂದೇ ಮಾತು, ತಹಸೀಲ್ದಾರ್ ಕಾಲಿಗೆ ಬಿದ್ದ ಸರ್, ಮಗು ತರ ಕಾಲು ಹಿಡ್ದೆ ಮನ್ನಣೆ ಕೊಡ್ಲಿಲ್ಲ. ಏಕಾಏಕಿ 7 ಗಂಟೆಗೆ ತಿಂಡಿ, ಇಷ್ಟೊಂದು ಊಟ ನೀರು ತಿಂಡಿ ಯಾವ್ದು ಇಲ್ಲ. ನಮ್ಮನ್ನು ಯಾರು ರಕ್ಷಣೆ ಕೊಡ್ತಾರೆ? ಈ ದೇಶದ ಪ್ರಜೆಗೆ ರಕ್ಷಣೆ ಇಲ್ಲ. ಯಾಕೆ ಬೇಕು ಇವರಿಗೆ? ಓಟ್ ಹಾಕ್ಸಕ್ಕೆ ಬರ್ತಾರೆ ಮನೆಗೆ, ಅಮ್ಮ ಅಕ್ಕ ಓಟ್ ಹಾಕಿ ಅಂತ. ಈಗ ನನ್ನ ಹೆಸರು ರೇಣುಕಾ ಸರ್.